ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸಬಾರದೆಂಬ ರಾಜ್ಯ ಸರ್ಕಾರದ ಆದೇಶದ ನಂತರವೂ ಮಂಗಳೂರು ನಗರದ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ಆವರಣದಲ್ಲಿ ಹಿಜಾಬ್ ಧರಿಸುತ್ತಿದ್ದಾರೆಂದು ಆರೋಪಿಸಿ ಕೆಲ ವಿದ್ಯಾರ್ಥಿಗಳು ಇಂದು ಏಕಾಏಕಿ ಧರಣಿಯನ್ನ ನಡೆಸುತ್ತಾರೆ. ಕಾಲೇಜಿನ ಆವರಣದಲ್ಲಿ ಇಂದು ಧರಣಿ ಕುಳಿತ ಹಲವು ವಿದ್ಯಾರ್ಥಿಗಳು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿದ್ಯಾರ್ಥಿ ಲತೇಶ್ ಶಾಂತ, ಹಿಜಾಬ್ ಬಗ್ಗೆ ಕೋರ್ಟ್ ಆದೇಶ ಬರುವ ಮುಂಚೆ ಕಾಲೇಜಿನ ಪ್ರಾಸ್ಪೆಕ್ಟರ್ನಲ್ಲಿ ಕಾಲೇಜಿನ ಸಮವಸ್ತ್ರ ಬಣ್ಣದ ಶಾಲನ್ನ ಹಿಜಾಬ್ ರೀತಿ ಬಳಸಬಹುದೆಂಬ ಅಂಶವಿತ್ತು. ಯಾವಾಗ ಕೋರ್ಟ್ ಹಿಜಾಬ್ ಬಗ್ಗೆ ಆದೇಶ ನೀಡುತ್ತೋ ಆಗ ತೆರವುಗೊಳಿಸುವಂತೆ ನಾವು ಪ್ರಾಂಶುಪಾಲರಿಗೆ ಪತ್ರವನ್ನ ಬರೆದಿದ್ದೇವೆ. ಅದಾದ ನಂತರ ಪೋಷಕರ ಸಭೆ ಹಾಗೂ ಸಿಂಡಿಕೇಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿ ಪ್ರಾಸ್ಪೆಕ್ಟರ್ನಿಂದ ತೆಗೆದುಹಾಕಲಾಗಿದೆ ಎಂದಿದ್ದರೂ ಕೆಲವು ವಿದ್ಯಾರ್ಥಿನಿಯರು ಹಿಜಾಬ್ ಮತ್ತು ಬುರ್ಕಾವನ್ನ ಧರಿಸುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಇನ್ನು ಈ ಬಗ್ಗೆ ನಮ್ಮ ಕುಡ್ಲಕ್ಕೆ ಪ್ರತಿಕ್ರಿಯಿಸಿದ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ರೈ, ಈ ಹಿಂದೆ ಕಾಲೇಜಿನೊಳಗಡೆ ಸಮವಸ್ತ್ರದ ಶಾಲನ್ನ ಹಿಜಾಬ್ ರೀತಿ ಧರಿಸುವ ಅವಕಾಶವಿತ್ತು. ಆದರೆ ಮೇ 16ರಂದು ಸಿಂಡಿಕೇಟ್ ಸಭೆಯಲ್ಲಿ ಹಿಜಾಬ್ ಧಾರಣೆಗೆ ಅವಕಾಶ ನೀಡಬಾರದೆಂಬ ನಿರ್ಧಾರವಾದ ಹಿನ್ನೆಲೆಯಲ್ಲಿ ಮೇ 17ರಂದು ತರಗತಿಯಲ್ಲಿ ಶಿರವಸ್ತ್ರಕ್ಕೆ ಅವಕಾಶವಿಲ್ಲ ಎಂದು ನೋಟಿಸ್ ಹಾಕಿದ್ದೇನೆ. ಇಂದು ಕಾಲೇಜು ಆವರಣದಲ್ಲಿ ಶಿರವಸ್ತ್ರ ಧರಿಸಬಾರದೆಂದು ಮತ್ತೊಂದು ನೋಟಿಸ್ ಹೊರಡಿಸಿ ಇಂದು ಫಲಕದಲ್ಲಿ ಹಾಕಿ ರೌಂಡ್ಸ್ ಹೋಗುತ್ತಿದ್ದಂತೆ ತರಗತಿ ಬಹಿಷ್ಕರಿಸಿ ಆವರಣದಲ್ಲಿ ಸೇರಿದ ಕೆಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾಯಕನನ್ನ ವಜಾ ಮಾಡುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ವಿಭಾಗದ ಮುಖ್ಯಸ್ಥರ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಿದ್ದೇವೆ ಎಂದರು. ಇನ್ನು ಸ್ಥಳಕ್ಕೆ ಈಗಾಗಲೇ ವಿವಿ ಕುಲ ಸಚಿವ ಡಾಕ್ಟರ್ ಕಿಶೋರ್ ಕುಮಾರ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ಏನು ಹಿಜಾಬ್ನ ಆರ್ಡರ್ ಬರುವುದಕ್ಕಿಂತ ಮುಂಚೆ, ಹೈಕೋರ್ಟ್ ಆರ್ಡರ್ ಬರುವುದಕ್ಕಿಂತ ಮುಂಚೆ ನಮ್ಮ ಕಾಲೇಜಿನ ಪ್ರಾಸ್ಪೆಕ್ಟರ್ಸ್ನಲ್ಲಿ ಹಿಜಾಬ್ಗೆ ಅವಕಾಶವನ್ನು ನೀಡಿ ಒಂದು ವಿಷಯ ಇತ್ತು. ಅಂದರೆ ಕಾಲೇಜಿನ ಏನು ವೇಲ್ ಉಂಟು ಅದೇ ಬಣ್ಣದ ಹಿಜಾಬನ್ನು ಧರಿಸಬಹುದು ಅನ್ನುವ ರೀತಿಯಲ್ಲಿ ಅನ್ನುವ ಒಂದು ಆರ್ಡರ್ ಇತ್ತು. ಅಂದರೆ ಹೇಗೆ ಕಾಲೇಜಿನ ಪ್ರಾಸ್ಪೆಕ್ಟರ್ಸ್ನಲ್ಲಿ ಆ ರೀತಿ ಇತ್ತು. ಆದರೆ ಯಾವಾಗ ಹಿಜಾಬ್ನ ಆರ್ಡರ್ ಬಂತು ಅದಾದ ತಕ್ಷಣ ಅದನ್ನು ತೆರವುಗೊಳಿಸಬೇಕು ಅನ್ನುವ ಆಗ್ರಹವನ್ನು ಇಟ್ಟುಕೊಂಡು ನಾವು ಪ್ರಿನ್ಸಿಪಾಲಿಗೆ ನಾವು ಲೆಟರನ್ನು ಕೊಟ್ಟಿದ್ವಿ. ಆಗ ಅವರು ಹೇಳ್ತಾರೆ, ಇಲ್ಲ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ನಮಗೆ ಪ್ರೊಸೀಜರ್ ಉಂಟು, ನಾವು PTA ಮೀಟಿಂಗ್ ಕರೆದು ಅದರಲ್ಲಿ ಮಾತಾಡ್ತೇವೆ ಅಂತ ಹೇಳಿದರು. PTA ಮೀಟಿಂಗಲ್ಲಿ PTA ಪೇರೆಂಟ್ಸ್ನ ರೆಪ್ರೆಸೆಂಟೇಟಿವ್ಸ್ 9 ಜನ ಕೂಡ ಅದನ್ನು ತೆಗಿಬೇಕು ಅನ್ನುವ ಆಗ್ರಹವನ್ನು ಇಟ್ಟರು. ಆ ಆಗ್ರಹಕ್ಕೆ ಕೂಡ ಬೆಲೆ ಕೊಡಲಿಲ್ಲ. ಮುಂದೆ ನಾವು ಸಿಂಡಿಕೇಟ್ ಮೀಟಿಂಗಲ್ಲಿ ಏನು ನಿರ್ಧಾರ ಬರ್ತದೆ ಅದನ್ನು ಹೇಳ್ತೇವೆ ಅಂತ ಹೇಳಿದರು. ಸಿಂಡಿಕೇಟ್ನ ನಿರ್ಧಾರ ಬಂತು. ಸಿಂಡಿಕೇಟ್ನ ನಿರ್ಧಾರದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವ ನಿಮ್ಮ ಕಾಲೇಜಿನ ಪ್ರಾಸ್ಪೆಕ್ಟರ್ಸ್ನಲ್ಲಿದ್ದಂತಹ ಆ ಒಂದು ಅವಕಾಶವನ್ನು, ಹಿಜಾಬ್ಗೆ ಅವಕಾಶವನ್ನು ತೆಗೆದು ಹಾಕಿದೆ ಅಂತ ಕರೆಕ್ಟಾಗಿ ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೂ ಕೂಡ ಕಾಲೇಜಿನಲ್ಲಿ ಇವರಿಗೆ ಮಾತ್ರ ಅಪ್ಲೈ ಆಗೋದು, ಡಿಗ್ರಿ ಕಾಲೇಜಿಗೆ ಅದು ಅಪ್ಲೈ ಆಗೋದಿಲ್ಲ ಅಂತ. ಅಂದರೆ ಇವರ ಹಿಂದೆ ಒಂದು ಕಮ್ಯುನಿಸ್ಟ್ ಷಡ್ಯಂತ್ರ ಇದೆಯಲ್ಲ, ಇದಕ್ಕೆ ಏನು ಕ್ರಮ ಕೈಗೊಳ್ಬೋದು? ಅಂದರೆ ಇಷ್ಟು ಟೈಮ್ ಲೇಟ್ ಯಾಕಾಯಿತು? ಇವತ್ತು ಕೂಡ ಯಾರಾದರೂ ಒಬ್ಬರು ಕ್ಲಾಸ್ ರೂಮಲ್ಲಿ ಹಿಜಾಬ್ ಹಾಕಿದ್ದನ್ನು ತೆಗಿ ನೀನು ಅಂತ ಹೇಳಿದರೆ ಅವರನ್ನು ದೃಷ್ಟಿ ಇಟ್ಟು ಹೀಗೆ ನೋಡ್ತಾರೆ. ಅಂದರೆ ಒಂದು ಭಯಪಡಿಸುವ ರೀತಿಯಿಂದ ನೋಡ್ತಾರೆ. ಕೆಲವರು ಹೋಗಿ ಕ್ಲಾಸಲ್ಲಿ ಹೋಗಿ ನಾನು ಹಿಜಾಬ್ ಹಾಕ್ತಾ ಇದ್ದೇನೆ, ನೀವು ಕೂಡ ಹಾಕಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಅಂದರೆ ಹಾಕಿ ಅಂತ ಪರ್ಮಿಷನ್ ಕೊಡ್ತಾರೆ. ಹಾಗೆ ಇವರ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಈಗ ನೋಡಿ, ಈಗಾಗಲೇ ಕಾಲೇಜಲ್ಲಿ ಪ್ರಾಂಶುಪಾಲರು ಒಂದು ಸರ್ಕ್ಯುಲರ್ ಹಾಕಿದ್ದಾರೆ. ನೋಟಿಸ್ ಬೋರ್ಡಲ್ಲಿ ಕೂಡ ಆ ವಿಷಯದ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಟರ್ ಕೂಡ ಪ್ಲೇಸ್ ಮಾಡಿದೆ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಹಾಗೆ ಸಿಂಡಿಕೇಟ್ ಡಿಸಿಷನ್ ಕೂಡ ಆಗಿದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವ ವ್ಯವಸ್ಥೆ ಕೂಡ ನಮ್ಮ ಯೂನಿವರ್ಸಿಟಿಯಿಂದ ಆಗ್ತದೆ. ಸೊ ಆಗಿರುವಾಗ ಈಗ ಯೂನಿವರ್ಸಿಟಿಯಲ್ಲಿ ಕಾಲೇಜಲ್ಲಿ ಏನು ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಕಾಲೇಜಲ್ಲಿ. ಸೊ ಅದ್ರ ಬಗ್ಗೆ ಏನು ನೋಟಿಸಲ್ಲಿ ಹಾಕಿದ್ದು ಯಾವುದು ಸರ್? ನಾವು ಬೆಳಿಗ್ಗೆ ನಿನ್ನೆ ಮೀಟಿಂಗ್ ಆಗಿದೆ, 3:30ಗೆ ಮೀಟಿಂಗ್ ಮುಗಿದಿದೆ ಅಲ್ಲ, 3 ಗಂಟೆಗೆ ಆಗಿ 4 ಗಂಟೆಗೆ ಮುಗಿದಿದೆ. 4 ಗಂಟೆಗೆ ನಾವು ಓಡಿ ಹೋಗಿದ್ದಾನೆ, ನಮಗೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಅವನು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಹಾಗೆ ಮಾಡುದ, ನಮಗೆ ಮಾತಾಡ್ಲಿಕ್ಕೆ ಸಿಗ್ಬೇಕಲ್ಲ. ಯಾಕೆ ಹಾಗೆ ಮಾಡಿದ, ಯಾಕೆ ಹಾಗೆ ಮಾತಾಡಿದ ಅಂತ ಹೇಳ್ಬೇಕಲ್ಲ ಸರ್. ಸೊ ಅದೇ ಈಗ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಬಗ್ಗೆ ಏನು ಪ್ರಾಬ್ಲಮ್ ಆಗಿದೆ ಈಗ. ಸೊ ಅದನ್ನು ಅದು ಇಂಟರ್ನಲ್ ಆಸ್ಪೆಕ್ಟ್ ನಮ್ಮ ಕಾಲೇಜ್ ಒಳಗಡೆ ನಾವೇ ಅದನ್ನು ಸರಿಪಡಿಸ್ಬೋದು. ಸೊ ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮೀಟಿಂಗ್ ಕೂಡ ಆಗ್ತದೆ 2:30ಗೆ. ಸೊ ಅದನ್ನು ಸರಿಪಡಿಸುವ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಅದೇ ಹೇಳಿ ಈಗಾಗಲೇ ನೋಟಿಸ್ ಬೋರ್ಡಲ್ಲಿ ಅದನ್ನು ಹಾಕಿದ್ದೇವೆ.